ಕೇವಲ ಇಂಗ್ಲಿಷ್ ಕಲಿಸಲು ಈ ಸರ್ಕಾರಿ ಶಾಲೆಯನ್ನ ಕಟ್ಟಿದಲ್ಲ, ಬದಲಾಗಿ ಕನ್ನಡ ಉಳಿಸಲು ಈ ಶಾಲೆಯನ್ನ ಕಟ್ಟಲಾಗಿದೆ ಎಂದು ಹಿರಿಯ ಸಾಹಿತಿ ಡಾಕ್ಟರ್ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವ ಹೇಳಿದರು. ಕರಂಗಿ ಶ್ರೀ ದುರ್ಗಾ ಫ್ರೆಂಡ್ಸ್ ಕ್ಲಬ್ ಇದರ ದತ್ತು ಯೋಜನೆಯಡಿ ನಿರ್ಮಾಣಗೊಂಡ ದಡ್ಡಲಕಾಡು ಸರ್ಕಾರಿ ಶಾಲಾ ಲೋಕಾರ್ಪಣೆ ಅಂಗವಾಗಿ ಶನಿವಾರ ಸಂಜೆ ನಡೆದ ಮಾತೃಭಾಷೆಯೊಂದಿಗಿನ ಆಂಗ್ಲ ಶಿಕ್ಷಣದ ಮಹತ್ವ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಖಾಸಗಿ ಶಾಲೆಗಳ ಮೂಲಕ ಗೌರವದಿಂದ ದುಡ್ಡು ಮಾಡುವ ದಂಧೆ ಆರಂಭಗೊಂಡಿದೆ. ಆಡಳಿತ ನಡೆಸುವವರಲ್ಲಿಯೂ ಆಂಗ್ಲ ಮಾಧ್ಯಮ ಶಾಲೆಗಳಿವೆ ಎಂದು ಆರೋಪಿಸಿದ ಅವರು, ಮನೆಯಲ್ಲಿ ತುಳು ಮಾತನಾಡಿ, ಶಾಲೆಯಲ್ಲಿ ಕನ್ನಡ ಮಾತನಾಡಿ, ಇಂಗ್ಲಿಷ್ನಲ್ಲಿ ಪ್ರಬುದ್ಧತೆಯನ್ನ ಪಡೆಯಿರಿ ಎಂದು ತಿಳಿಸಿದ್ರು. ಇಂಗ್ಲಿಷ್ ಶಾಲೆ ಕಟ್ಟಿನದ್ದು ಕನ್ನಡ ಶಾಲೆ ಇಂಗ್ಲಿಷ್ ಕಲ್ಪನೆ ಕೊಡೋದಕ್ಕೆ ಅಂಚೆ ಒಟ್ಟು ಒಂದು ಬೀಚ್ ರೋಡ್ ಜಂಕ್ಷನ್ ಹೈ ರೋಡ್ ಇದು ಅಜಿತ್ ಭಾಷಣ ಮಾಡ್ತಿದ್ದೆ ಕನ್ನಡ ಶಾಲೆ ಮಾಡಿದ್ದು ಎಲ್ಲ ಆಡಳಿತ ಗುಡ್ಡ ಮೈದಾನ ಹಾಕೊಂಡು ಬಸ್ ಪುತ್ತೂರಿನ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ವಿಶೇಷ ಉಪನ್ಯಾಸ ನೀಡಿ, ಶಾಲೆ ಸಂಸ್ಕಾರದ ಕೇಂದ್ರ. ಶಿಕ್ಷಣ ಎಂದರೆ ಕೇವಲ ಬರವಣಿಗೆಯಷ್ಟೇ ಅಲ್ಲ, ಅದು ಸಂಸ್ಕಾರ ಕೊಡುವಂತಿರಬೇಕು. ನಾವು ಹೇಗೆ ಜೀವಿಸಬೇಕು ಎನ್ನುವುದೇ ದೊಡ್ಡ ಶಿಕ್ಷಣವಾಗಬೇಕು. ಸಂಸ್ಕಾರಯುತ ಶಿಕ್ಷಣ ಕೊಟ್ಟು ಮಕ್ಕಳನ್ನ ಬೆಳೆಸುವ ಕಾರ್ಯ ಆಗಬೇಕು ಎಂದರು. ಹಿರಿಯ ಲಕ್ಷ್ಮೀನಾರಾಯಣ ಮತ್ತು ಅಪ್ಪನ ಕಡೆ ಆತ್ಮೀಯಗೊಂಡಿದೆ. ದುರ್ಗಾ ಪಂಡಲ್ಲೇ ಅವು ಹಾಲಿದೇನೆ ರಕ್ಕಸ ಶಕ್ತಿ ಮೇಲೆ ನಾಶ ಮಾಡ್ತದೆ, ದೈವಿ ಶಕ್ತಿ ಮೇಲೆ ಸಜ್ಜನ ಶಕ್ತಿ ಮೇಲೆ ಬೇಕಾದ ಒತ್ತಿ ಮಹಾನ್ ದೇವ ಪ್ರಕಾಶ್ ಅಂಚನ್ ಅವರು ಮಾದರಿ ಸರ್ಕಾರಿ ಶಾಲೆಯನ್ನ ನಿರ್ಮಿಸಿ ಖಾಸಗಿ ಶಾಲೆಯಲ್ಲಿ ಓದುತ್ತಿದ್ದ ತನ್ನ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಮಾದರಿಯಾದವರು. ನಮಗೆ ಆಂಗ್ಲರ ಸಂಸ್ಕೃತಿ ಬೇಡ, ಆಂಗ್ಲ ಕಲಿಕೆ ಇರಲಿ ಎಂದು ಅಭಿಪ್ರಾಯಪಟ್ಟರು. ದುರ್ಗಾ ಫ್ರೆಂಡ್ಸ್ ಕ್ಲಬ್ ಅಧ್ಯಕ್ಷ ಪ್ರಕಾಶ್ ಅಂಚನ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕನ್ನಡ ಭಾಷೆಯೊಂದಿಗೆ ಆಂಗ್ಲ ಭಾಷೆಯ ಕಲಿಕೆಯೂ ಇರಲಿ ಎನ್ನುವುದು ನಮ್ಮ ಆಶಯ ಎಂದರು. ಈ ಸಂದರ್ಭ ಪುರುಷೋತ್ತಮ ಅಂಚನ್ ಉಪಸ್ಥಿತರಿದ್ದರು. ಬಳಿಕ ವಿದ್ಯಾರ್ಥಿಗಳಿಂದ ಹೀಗಾದರೆ ಹೇಗೆ ನಾಟಕ ಹಾಗೂ ಮಜಾ ಭಾರತ ಕಲಾವಿದರಿಂದ ಕಾಮಿಡಿ ಹಂಟ್ಸ್ ಕಾರ್ಯಕ್ರಮ ನಡೆಯಿತು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.